ದಿವ್ಯವಾಣಿ 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 ದಿವ್ಯವಾಣಿ. ದಿವ್ಯವಾಣಿ ಲೈವ್ ಚಾನೆಲ್ನ ವೀಕ್ಷಕ ಬಂಧುಗಳಿಗೆ ವಿನೋದ್ ಗಂಗೊಳ್ಳಿಯ ಸಪ್ರೇಮ ನಮಸ್ಕಾರಗಳು ಹಾಗೂ ಇಂದಿನ ವಿಶೇಷ ಆರೋಗ್ಯ ಸಂಚಿಕೆ. ಈ ಒಂದು ವಿಶೇಷ ಆರೋಗ್ಯ ಸಂಚಿಕೆಗೆ ತಮಗೆ ಹಾರ್ದಿಕ ಸ್ವಾಗತ. ಆರೋಗ್ಯ ದರ್ಶಿನಿ ಸಂಚಿಕೆಯ ಮೂಲಕ ನಾವು ಹಲವಾರು ಮಾಹಿತಿಪೂರ್ಣವಾಗಿರುವಂತಹ ಕಾರ್ಯಕ್ರಮಗಳನ್ನು ನಿಮ್ಮ ಮುಂದೆ ಸಾದರಪಡಿಸಿದ್ದೇವೆ ಹಾಗೂ ಈ ಎಲ್ಲ ಕಾರ್ಯಕ್ರಮಗಳು ನಿಮಗೆ ತುಂಬ ಉಪಯೋಗಕಾರಿಯಾಗಿವೆ ಅಂತ ತಾವು ನಮಗೆ ಕಳಿಸಿರುವಂಥ ಹಲವಾರು ಮೆಸೇಜ್ಗಳಲ್ಲಿ ಹಾಗೂ ಸಂದೇಶಗಳಿಂದ ನಾವು ತುಂಬ ಸಂತುಷ್ಟರಾಗಿದ್ದೇವೆ. ಆದ್ಮೇಲೆ ಇಂದು ಕೂಡ ಒಂದು ವಿಶೇಷವಾಗಿರುವ ಒಂದು ಕಾರ್ಯಕ್ರಮವನ್ನು ತಮ್ಮ ಮುಂದೆ ನಾವು ಸಾದರಪಡಿಸಲಿಕ್ಕಿದ್ದೇವೆ. ಅದೇ ವೆರಿಕೋಸ್ ವೇನ್ಸ್. ವೆರಿಕೋಸ್ ವೇನ್ಸ್ ಎಂದರೆ ಏನು, ಇದು ಹೇಗೆ ಪ್ರಾರಂಭವಾಗ್ತದೆ, ಇದಕ್ಕೆ ಕಾರಣಗಳೇನು, ಇದರ ಲಕ್ಷಣಗಳೇನು, ಇದನ್ನು ಹೇಗೆ ತಡೆಗಟ್ಟಬಹುದು ಹಾಗೂ ಇದರ ಚಿಕಿತ್ಸೆ ಯಾವ ರೀತಿಯಲ್ಲಿ ಇರ್ತದೆ, ಇದರ ಬಗ್ಗೆ ಸವಿವರವಾದ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಇಂದು ನಮ್ಮ ಜೊತೆಯಲ್ಲಿದ್ದಾರೆ ನಿಮ್ಮೆಲ್ಲರ ಪ್ರೀತಿಯ ವಂದನೀಯ ಸಿಸ್ಟರ್ ಡಾಕ್ಟರ್ ಮೇಬಲ್ ಕ್ಲಾರಾ ಡಿಮೆಲ್ಲೋ. ನಿಮ್ಮೆಲ್ಲರ ಪ್ರೀತಿಯ ವಂದನೀಯ ಸಿಸ್ಟರ್ ಡಾಕ್ಟರ್ ಮೇಬಲ್ ಕ್ಲಾರಾ ಡಿಮೆಲ್ಲೋ ಇದುವರೆಗೆ ಹಲವಾರು ಎಪಿಸೋಡ್ಗಳಲ್ಲಿ ಅಮೂಲ್ಯವಾಗಿರುವಂಥ ಮಾಹಿತಿಯನ್ನು ನಮ್ಮ ದಿವ್ಯವಾಣಿ ಲೈವ್ ಚಾನಲ್ನ ವಾಹಿನಿಯಲ್ಲಿ ಅವರು ಶೇರ್ ಮಾಡಿದ್ದಾರೆ. ಇಂದು ಕೂಡ ವಿಶೇಷವಾಗಿರುವ ಈ ಕಾರ್ಯಕ್ರಮದಲ್ಲಿ ಅವರು ಸಹಭಾಗಿಯಾಗಿದ್ದಾರೆ. ಅದಕ್ಕಾಗಿ ನಮ್ಮೆಲ್ಲರ ವೀಕ್ಷಕರ ಪರವಾಗಿ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಬರಮಾಡಿಸಿಕೊಳ್ಳೋಣ. ಸಿಸ್ಟರ್ ಡಾಕ್ಟರ್, ಈ ಒಂದು ಸುಂದರವಾಗಿರುವಂತಹ ಮಾಹಿತಿಪೂರ್ಣ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ, ನಮ್ಮೆಲ್ಲ ದಿವ್ಯವಾಣಿ ಲೈವ್ ಚಾನಲ್ನ ಎಲ್ಲ ಸಿಬ್ಬಂದಿಗಳ ಪರವಾಗಿ ತಮಗೆ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಥ್ಯಾಂಕ್ ಯು. ನನಗೆ ಇವತ್ತು ತುಂಬ ಸಂತೋಷ. ಯಾಕಂತ ಹೇಳಿದರೆ ನಾಳೆ ಅಂದರೆ ಜುಲೈ 1ನೇ ತಾರೀಕು ವಿಶ್ವದಾದ್ಯಂತ ಡಾಕ್ಟರ್ಸ್ ಡೇ ಅಥವಾ ವೈದ್ಯರ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತದೆ. ಹಾಗೂ ಈ ಒಂದು ಸಂದರ್ಭದಲ್ಲಿ ಅದಕ್ಕೆ ಪೂರ್ವಭಾವಿಯಾಗಿ ತಾವು ನಮ್ಮ ಜೊತೆಯಲ್ಲಿ ಈ ನಮ್ಮ ದಿವ್ಯವಾಣಿ ಲೈವ್ ಚಾನಲ್ನ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದೀರಿ. ಮೊದಲಿಗೆ ತಮಗೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ ವಿಶ್ವ ವೈದ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೇವೆ. ಧನ್ಯವಾದಗಳು. ವೈದ್ಯರು ನಮ್ಮ ಜೀವನದಲ್ಲಿ ಒಂದು ಹಾಸುಹೊಕ್ಕಾಗಿರುವ ಅವಿಭಾಜ್ಯ ಅಂಗ. ಆತ್ಮೀಯರೇ, ವೈದ್ಯರ ಬಗ್ಗೆ ನಾವೆಷ್ಟು ಹೇಳಿದರೂ ಅದು ಕಡಿಮೆ. ಅದಕ್ಕಾಗಿಯೇ ವೈದ್ಯ ದೇವೋಭವ ಎನ್ನುವಂತಹ ಸುಂದರ ನಾಣ್ಣುಡಿ ಕೂಡ ನಮ್ಮ ಸಮುದಾಯದಲ್ಲಿ, ನಮ್ಮ ಸಮಾಜದಲ್ಲಿ ಅದು ಪ್ರಚಲಿತವಾಗಿದೆ. ನಮ್ಮ ಈ ಶರೀರದಲ್ಲಿ ಯಾವುದೇ ರೀತಿಯ ಕಾಯಿಲೆಗಳು ಬಂದಾಗ ಅದಕ್ಕೆ ಸೂಕ್ತವಾಗಿರುವ ಪರಿಹಾರವನ್ನು ನಮಗೆ ಸೂಚಿಸ್ತಾರೆ, ಅಗತ್ಯವಾಗಿರುವಂತಹ ಚಿಕಿತ್ಸೆಯನ್ನು ಕೊಡ್ತಾರೆ. ಅಷ್ಟು ಮಾತ್ರವಲ್ಲ, ಆತ್ಮೀಯ ಸಲಹಾದಾರರಾಗಿ, ಸಮಾಲೋಚಕರಾಗಿಯೂ ಕೂಡ ನಮಗೆ ಧೈರ್ಯ ತುಂಬ್ತಾ ಇದ್ದಾರೆ. ವಿಶ್ವದಾದ್ಯಂತ ನಿಸ್ವಾರ್ಥ ಸೇವೆಯನ್ನು ನೀಡುತ್ತಿರುವಂತಹ ಈ ವೈದ್ಯ ವೃಂದವನ್ನು ನಾವು ಇವತ್ತು ಸ್ಮರಿಸಿ ಗೌರವಿಸಬೇಕಾಗಿರುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಈ ಒಂದು ಸಂದರ್ಭದಲ್ಲಿ ನಾಳೆ ವಿಶ್ವ ವೈದ್ಯ ದಿನಾಚರಣೆಯನ್ನು ಆಚರಿಸುವಂಥ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಎಲ್ಲ ವೀಕ್ಷಕರ ಪರವಾಗಿ ಸಮಸ್ತ ವೈದ್ಯ ವೃಂದಕ್ಕೆ ನಾವು ವೈದ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇವೆ. ಡಾಕ್ಟರ್, ಈಗಾಗಲೇ ತಮಗೂ ಕೂಡ ವೈಯಕ್ತಿಕವಾಗಿ ನಾನು ಶುಭಾಶಯಗಳನ್ನು ಕೋರಿದ್ದೇನೆ ಹಾಗೂ ಜನರಲ್ ಆಗಿ ಎಲ್ಲ ವೈದ್ಯ ಸಹೋದರ ಸಹೋದರಿಯರಿಗೂ ಹಾಗೂ ವೈದ್ಯ ವೃಂದಕ್ಕೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಾನು ಈಗಾಗಲೇ ಧನ್ಯವಾದಗಳನ್ನು ಹಾಗೂ ಪ್ರಶಂಸೆಯನ್ನು ಹಾಗೂ ಶುಭಾಶಯಗಳನ್ನು ಕೂಡ ಕೋರಿದ್ದೇನೆ. ಈಗ ನಾವು ಇಂದಿನ ಈ ಪ್ರಮುಖವಾಗಿರುವಂಥ ವಿಷಯಕ್ಕೆ ನಾವು ಬರಬೇಕಾದ್ರೆ, ಈಗಾಗಲೇ ಈ ವಿಷಯದ ಬಗ್ಗೆ, ಈ ಸಮಸ್ಯೆಯ ಬಗ್ಗೆ ಒಂದು ಚಿಕ್ಕ ಒಂದು ಚಿತ್ರಣವನ್ನು ನಮ್ಮ ವೀಕ್ಷಕರ ಮುಂದೆ ತಾವು ಇಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊದಲನೇ ಪ್ರಶ್ನೆ ಡಾಕ್ಟರ್, ಅದೇನಂತ ಹೇಳಿದರೆ ವೆರಿಕೋಸ್ ವೇನ್ಸ್ ಎಂದರೆ ಏನು? ಈಗ ಈ ಆರಂಭಿಸುವ ಮೊದಲು ತುಂಬ ಸಮಯದಲ್ಲಿ ಕೆಲವರು ಹೇಳ್ತಾರೆ ಈ ವೇನ್ಸ್ ಮತ್ತು ನರಗಳು ಅಂದರೆ ಒಂದೇ ಅಂತ. ಈಗ ನಮಗೆ ಕಾಣ ಸಿಗುವುದು ಈ ವೇನ್ಸ್ಗಳು, ಅವು ನರ ಅಂತ ಹೇಳ್ತಾರೆ. ಅದು ಮೊದಲನೇದಾಗಿ ತಪ್ಪು ಕಲ್ಪನೆಯನ್ನು ನಾನು ಮೊದಲು ಅದು ಸರಿಪಡಿಸಬೇಕು. ಆದ್ದರಿಂದ ವೇನ್ಸ್ ಅಂದರೆ ಏನು ಅಂತ ಹೇಳ್ತೇನೆ. ಈ ವೇನ್ಸ್ಗಳಂದರೆ ಈ ರಕ್ತನಾಳಗಳು. ಈಗ ನಮ್ಮ
ಕೆಂಪು ರಕ್ತನಾಳಗಳು ಮತ್ತು ನೀಲಿ ರಕ್ತನಾಳಗಳು ಅಂತ ಹೇಳ್ತೇವೆ. ಈ ಕೆಂಪು ರಕ್ತನಾಳಗಳು ಅಂತ ಹೇಳಿದರೆ ಆರ್ಟ್ರಿ. ಅವು ಶುದ್ಧವಾದ ಅಥವಾ ಆಕ್ಸಿಜನೇಟೆಡ್ ಬ್ಲಡ್ ಇದನ್ನು ಹೃದಯದಿಂದ ದೇಹದ ವಿವಿಧ ಭಾಗಗಳಿಗೆ ಕೊಂಡೊಯ್ತವೆ. ಮತ್ತು ವೇನ್ಸ್ ಅಂತ ಹೇಳಿದರೆ ನಾವು ಅಪದ ಮಣಿಗಳು ಅಂತ ಹೇಳ್ತೇವೆ, ಅಥವಾ ನೀಲಿ ರಕ್ತನಾಳಗಳು. ಇವು ಕಾಣಲಿಕ್ಕೆ ನೀಲಿ ಬಣ್ಣದಲ್ಲಿರ್ತವೆ. ಆದ್ದರಿಂದ ಇವು ಅಶುದ್ಧ ರಕ್ತವನ್ನು ಅಥವಾ ಡಿಆಕ್ಸಿಜನೇಟೆಡ್ ಆ ರಕ್ತವನ್ನು ನಮ್ಮ ದೇಹದಲ್ಲಿ ಎಲ್ಲೆಲ್ಲೆಲ್ಲ ಅಶುದ್ಧ ರಕ್ತ ಉಂಟು ಅದನ್ನೆಲ್ಲ ಹೃದಯಕ್ಕೆ ಕೊಂಡೋಗ್ತವೆ. ಇದನ್ನು ನಾವು ಅಪದ ಮಣಿಗಳು ಅಂತ ಹೇಳ್ತೇವೆ. ಈಗ ಈ ಏನಾಗ್ತದೆ ಅಂತ ಹೇಳಿದರೆ, ಈ ಅಪದ ಮಣಿಗಳು ಅಥವಾ ಈ ವೇನ್ಸ್ಗಳು ನಮ್ಮ ಕಾಲಿನಲ್ಲಿ ಅಥವಾ ಲೋವರ್ ಲಿಮ್ಸಲ್ಲಿ ಕಾಣಸಿಗ್ತವೆ, ಹೆಚ್ಚಾಗಿ ಕಾಣಸಿಗ್ತವೆ. ಆದ್ದರಿಂದ ಇವು ಈ ನಮ್ಮ ಕಾಫ್ ಮಸಲ್ಸ್ ಅಥವಾ ಮೀನಖಂಡ ಅಂತ ಹೇಳ್ತೇವೆ. ಇದು ಇನ್ನೊಂದು ರೀತಿಯ ಒಂದು ಹಾರ್ಟ್ ಥರ. ಹೇಗೆ ನಮ್ಮ ಹೃದಯ ಇಲ್ಲಿ ಮುಖ್ಯವಾಗಿದೆಯೋ ಹಾಗೆ ನಮ್ಮ ಈ ಕಾಫ್ ಮಸಲ್ಸ್ ಅವುಗಳು ಮೀನಖಂಡ ಸಹ ಒಂಥರದ ಒಂದು ಚಿಕ್ಕ ಹೃದಯ ಇದ್ದ ಹಾಗೆ. ಸೊ ಇಲ್ಲಿಂದ ಈ ವೇನ್ಸ್ಗಳು ಅಥವಾ ಅಪದ ಮಣಿಗಳು ಇವು ಇಲ್ಲಿರುವ ವೇನ್ಸ್ಗಳು ಉಬ್ಬಿರ್ತವೆ ಅಥವಾ ಬಲ್ಜ್ ಆಗಿರ್ತವೆ ಅಥವಾ ಡೈಲೇಟ್ ಆಗಿರ್ತವೆ, ಟಾರ್ಚುವಸ್ ಆಗಿರ್ತವೆ. ಅದಕ್ಕೆ ವ್ಯಾರಿಕೋಸಿಟಿ ಹೇಳ್ತೇವೆ. ಆದ್ದರಿಂದ ಈ ವೇನ್ಸ್ಗಳು ಉಬ್ಬಿರುವುದರಿಂದ ಅದಕ್ಕೆ ವ್ಯಾರಿಕೋಸ್ ವೇನ್ಸ್ ಅಂತ ಹೇಳ್ತೇವೆ. ಸೊ ಒಂದು ಪರಿಪೂರ್ಣ ಮಾಹಿತಿಯನ್ನು ತಾವು ನೀಡಿದ್ದೀರಿ. ನಾನು ಕೂಡ ನೋಡಿದ್ದೇನೆ, ತುಂಬ ಜನರ ಕಾಲುಗಳಲ್ಲಿ ಒಂದು ಒಳ್ಳೆಯ ಬಳ್ಳಿಯ ರೀತಿಯಲ್ಲಿ ಉಬ್ಬಿರುವಂತಹ ಈ ವೇನ್ಸ್ಗಳು ಅಥವಾ ರಕ್ತನಾಳಗಳು, ಎಲ್ಲರೂ ಅದನ್ನು ನರ ಅಂತ ಹೇಳ್ತಾರೆ. ಆದರೆ ತಾವೀಗ ಅದರ ಒಂದು ಡಿಫರೆನ್ಸ್ ಏನು, ನರ ಅಂತ ಹೇಳಿದರೆ ಏನು, ರಕ್ತನಾಳಗಳು ಅಂತ ಹೇಳಿದರೆ ಏನು, ಅದನ್ನು ಕುಲಂಕುಷವಾಗಿ ತಾವು ಆ ಒಂದು ಡಿಫರೆನ್ಸನ್ನು ಪರಿಹರಿಸಿದ್ದೀರಿ ಹಾಗೂ ಅದನ್ನು ಹೇಳಿದ್ದೀರಿ. ಮತ್ತೊಂದು ನರ ಅಂತ ಹೇಳಿದರೆ ನಮಗೆ ಹೊರಗೆ ಕಾಣಲಿಕ್ಕೆ ಸಿಗುವುದಿಲ್ಲ, ಮತ್ತು ಟಫ್ ಟೈಪ್. ಈ ನಾಳಗಳು ಅಂತೇಳಿದರೆ ನಮಗೆ ಕಾಣಸಿಗ್ತವೆ ಪ್ರತ್ಯೇಕವಾಗಿ ಈ ವೇನ್ಸ್ಗಳು. ಆದ್ದರಿಂದ ಅವು ಒಂದು ಸ್ವಲ್ಪ ಪೈಪ್ ಥರ. ಆದ್ದರಿಂದ ಈ ಒಂದು ರೀತಿಯ ವ್ಯತ್ಯಾಸ ಕಾಣಬಹುದು. ಡಾಕ್ಟರ್, ಈಗ ತಾವು ಹೇಳಿದರೆ ಉಬ್ಬಿರುವಂಥದ್ದು, ಸಾಮಾನ್ಯವಾಗಿ ಈ ಉಬ್ಬಿರುವಂತಹ ರಕ್ತನಾಳಗಳು ಕಾಲುಗಳಲ್ಲಿ ಕಂಡು ಬರ್ತವೆ, ಹೆಚ್ಚಾಗಿ ಕಾಲುಗಳಲ್ಲಿ ಕಂಡು ಬರ್ತವೆ. ಅದು ಯಾಕೆ ಡಾಕ್ಟರ್? ಅದು ಹೆಚ್ಚಾಗಿ ಕಾಲುಗಳಲ್ಲೇ ಇದನ್ನು ನಮಗೆ ಗಮನಕ್ಕೆ ಬರುವಂಥದ್ದು? ಈ ಕಾಲುಗಳಲ್ಲಿ ಸೂಪರ್ಫಿಷಿಯಲ್ ವೇನ್ಸ್ ಉಂಟು, ಡೀಪ್ ವೇನ್ಸ್ ಉಂಟು, ಪರ್ಫೊರೇಟರ್ಸ್ ಅಂತ ಉಂಟು. ಈಗ ಈ ಅಶುದ್ಧ ರಕ್ತವನ್ನು ಕೊಂಡೊಯ್ಯುವ ಈ ವೇನ್ಸ್ಗಳು ಅಥವಾ ಅಪದ ಮಣಿಗಳು ಈ ರಕ್ತವನ್ನು ಈ ಗುರುತ್ವಾಕರ್ಷಣೆಯ ಬಲದ ವಿರುದ್ಧವಾಗಿ ಅಥವಾ ಎಗೇನ್ಸ್ಟ್ ಗ್ರಾವಿಟಿ ಅಂತ ಹೇಳ್ತೇವೆ, ವಿರುದ್ಧವಾಗಿ ರಕ್ತವನ್ನು ಕೊಂಡೊಯ್ತವೆ, ಮೇಲಕ್ಕೆ ಕೊಂಡೋಗ್ತವೆ. ಈಗ ಈ ರಕ್ತವನ್ನು ಕೊಂಡೊಯ್ಯುವ ಈ ನಾಳಗಳಲ್ಲಿ ಕವಾಟಗಳು ಇವೆ ಅಥವಾ ವ್ಯಾಲ್ವ್ಸ್ ಅಂತ ಹೇಳ್ತೇವೆ. ಇವುಗಳಲ್ಲಿ ಈ ವ್ಯಾಲ್ವ್ಸ್ಗಳು ಖಾಲಿ ರಕ್ತವನ್ನು ಮೇಲಕ್ಕೆ ಕೊಂಡೊಯ್ಯುವಲ್ಲಿ ಮಾತ್ರ ಸಹಾಯ ಮಾಡ್ತವೆ. ಈಗ ಈ ರಕ್ತನಾಳಗಳು, ಈ ಅಪದ ಮಣಿಗಳು ಎಲ್ಲಿಯಾದರೂ ಈ ವ್ಯಾಲ್ವ್ಸ್ಗಳು ವೀಕ್ ಆದಲ್ಲಿ ಈ ರಕ್ತವು ಮೇಲೆ ಹರಿಯುವಂಥದ್ದು ಕೆಲವೊಮ್ಮೆ ಕೆಳಗೆ ಹರಿಯುತ್ತವೆ, ರಿವರ್ಸ್ ಆಗ್ತದೆ, ಕೆಳಗೆ ಹರಿಯುತ್ತವೆ. ಸರಿ ಸರಿ. ಈಗ ಈ ಕೆಳಗೆ ಬರುವಂತಹ ರಕ್ತ, ಅವು ಹಿಂದಕ್ಕೆ ಬರುವಂತಹ ರಕ್ತ, ಅವು ಅಲ್ಲಿಯೇ ಸ್ಟ್ಯಾಸಿಸ್ ಅಥವಾ ನಿಂತುಕೊಂಡಿರ್ತವೆ ಅಥವಾ ಅದಕ್ಕೆ ಗಟ್ಟಿಯಾಗಿ ಆ ನಾಳಗಳಲ್ಲಿ ಇರ್ತದೆ. ಅದಕ್ಕೆ ನಾವು ನೋಡ್ಬೋದು ಅಲ್ಲೆಲ್ಲಿಯೇ ಉಬ್ಬಿರುತ್ತದೆ ಅಥವಾ ಏನು ಹೇಳ್ತೇವೆ ಟಾರ್ಚುವಸ್ ಅಂತ ಕಾಣ್ತವೆ. ಅದರಿಂದ ಇದೊಂದು ಪ್ರತ್ಯೇಕವಾಗಿ ಈ ನಾವು ಈಗ ಜಾಸ್ತಿಯಾಗಿ ನಿಂತುಕೊಂಡಿರ್ತೇವೆ, ಇಂಥ ಒಂದು ಪರಿಸ್ಥಿತಿ ಬಂದಾಗ, ನಿಂತುಕೊಂಡಿರುವಾಗ ಅಥವಾ ಜಾಸ್ತಿ ಹೊತ್ತು ಕುಳಿತುಕೊಂಡಿರುವಾಗ ಈ ಎಗೇನ್ಸ್ಟ್ ಗ್ರಾವಿಟಿ ಅಥವಾ ವ್ಯಾಲ್ವ್ಸ್ ವೀಕ್ ಆದಲ್ಲಿ ಈ ರಕ್ತವು ನಿಂತುಕೊಂಡಿರುವುದರಿಂದ ಇಂಥ ಒಂದು ಉಬ್ಬಿಕೊಂಡಿರುವ ರಕ್ತನಾಳಗಳನ್ನು ನಾವು ಕಾಣ್ಬೋದು. ಡಾಕ್ಟರ್, ಈಗ ತಾವು ಹೇಳಿದ್ರಿ ಉಬ್ಬಿಕೊಂಡಿರುವ ರಕ್ತನಾಳಗಳು ಯಾವ ರೀತಿಯಲ್ಲಿ ಅದು ಉಂಟಾಗ್ತದೆ ಅಂತ ಹೇಳಿದ್ರಿ. ಈಗ ಸಾಮಾನ್ಯವಾಗಿ ನಾವು ನೋಡ್ತೇವೆ ವಿವಿಧ ರೀತಿಯಲ್ಲಿ ವಿವಿಧ ಆಯಾಮಗಳಿಂದ ನೋಡುವಾಗ ಅದಕ್ಕೆ ಪೂರಕವಾಗಿರುವಂತಹ ಕಾರಣಗಳು ಯಾವುದಂತ ನಾವು ವಿಶ್ಲೇಷಿಸಲಿಕ್ಕೆ ಸಾಧ್ಯತೆ ಉಂಟು? ಈಗ ನಾನು ಹೇಳೋದಾದರೆ ಈ ಒಂದು ಉಬ್ಬಿರುವ ರಕ್ತನಾಳಗಳು ನಾವು ಮಕ್ಕಳಲ್ಲಿ ನೋಡಲಿಕ್ಕೆ ಸಿಗುವುದಿಲ್ಲ. ಆದರೆ ಒಂದು ಎಡೋಲೆಸೆನ್ಸ್ ಏಜ್, ಒಂದು ಸಾಧಾರಣವಾಗಿ ಒಂದು 20 ವರ್ಷದ ನಂತರ
ಅಥವಾ 30 ವರ್ಷ ಅಥವಾ ಹಾಗೆ ಜಾಸ್ತಿ ಏಜ್ ಆಗ್ತಾ ಇರುವಾಗಲೇ ಇದನ್ನು ಕಾಣಬಹುದು. ವಯಸ್ಕರಲ್ಲಿ ಅಥವಾ ಪ್ರಾಯಸ್ಥರಲ್ಲಿ ಈ ಒಂದು ರೀತಿಯಲ್ಲಿ ಕಾಣಬಹುದು. ಮತ್ತು ಮಹಿಳೆಯರಲ್ಲಿ ಮತ್ತು ಗಂಡಸರಲ್ಲಿ ಇದರಲ್ಲಿ ಜಾಸ್ತಿಯಾಗಿ ನಾವು ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಬರ್ತದೆ. ಯಾಕೆಂತೇಳಿದರೆ ಈ ಕೆಲವೊಮ್ಮೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಅಥವಾ ಗರ್ಭಾವಸ್ಥೆಯ ಸ್ಥಿತಿಯಲ್ಲಿ ಈ ಒಂದು ಏನಾಗ್ತದೆ, ಈ ಕಾಲಿನ ಮೇಲೆ ಒತ್ತಡ ಜಾಸ್ತಿ ಬೀಳ್ತದೆ ಆಗಿರ್ಬೋದು. ಅಥವಾ ಈ ಹಾರ್ಮೋನ್ಗಳು ಈಸ್ಟ್ರೋಜನ್ ಪ್ರತ್ಯೇಕವಾಗಿ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಅಥವಾ ಮೆನಪಾಸ್ ಟೈಮಲ್ಲಿ ಈಸ್ಟ್ರೋಜನ್ನಲ್ಲಿ ಸ್ವಲ್ಪ ಏರುಪೇರಾಗ್ತದೆ. ಅದು ಸಹ ಈ ಒಂದು ಪರಿಸ್ಥಿತಿಗೆ ಕಾರಣವಾಗ್ಬೋದು. ಮತ್ತು ನಾವು ನೋಡಿದರೆ ನಮ್ಮ ಆಧುನಿಕ ಶೈಲಿ, ಜೀವಿಸುವ ಶೈಲಿ ಹೇಗಿರ್ತದೆ, ಜಾಸ್ತಿಯಾಗಿ ಒಂದೇ ಕೂತುಕೊಂಡು ಜಾಸ್ತಿ ಅಥವಾ ಒಂದು ನಿಂತುಕೊಂಡು ಜಾಸ್ತಿಯಾಗಿ ಒಂದು ಕೆಲಸ ಇರ್ತದೆ. ಆಚೆ ಈಚೆ ಓಡಾಡುವಂಥ ಕೆಲಸಗಳು ಕಮ್ಮಿ. ಈಗ ನಾವು ನೋಡ್ತೇವೆ ಜಾಸ್ತಿಯಾಗಿ ನಿಂತುಕೊಳ್ಳೋದು ಆಗೋದು. ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು ಅಥವಾ ಟೀಚರ್ಸ್ಗಳು, ಲೆಕ್ಚರರ್ಸ್ಗಳು ಶಾಲಾ ಕಾಲೇಜುಗಳಲ್ಲಿ ನಿಂತುಕೊಂಡು ಪಾಠ ಮಾಡುವುದು. ಅದೇ ಗಾರ್ಡ್ಗಳು, ವಾಚ್ಮ್ಯಾನ್ಗಳು ತುಂಬ ಹೊತ್ತು ಅಥವಾ ಹೋಟೆಲಲ್ಲಿ ಆಗಿರ್ಬೋದು ತುಂಬ ಹೊತ್ತು ಕೆಲಸ ಮಾಡಿರ್ತಾರೆ. ಅದೇ ಒಂದು ಮಹಿಳೆ ಮನೆಯಲ್ಲಿ ಜಾಸ್ತಿ ಹೊತ್ತು ಅಡಿಗೆ ಮಾಡಲಿಕ್ಕೆ ಇಂಥ ತುಂಬ ಹೊತ್ತು ನಿಂತುಕೊಂಡು ಕೆಲಸ ಮಾಡಿರ್ಬೋದು. ಅಥವಾ ಕುಳಿತುಕೊಂಡು ತುಂಬ ಹೊತ್ತು ಈ ಕಂಪ್ಯೂಟರ್ಸ್ಗಳಲ್ಲಿ ಈಗಿನ ನಮಗೆ ಗೊತ್ತುಂಟು ಜಾಸ್ತಿಯಾಗಿ ಕೆಲಸಗಳು ಕಂಪ್ಯೂಟರ್ಸ್ ಮೇಲೆ. ಈಗ ಒಂದು ಸಲ ಕೂತ್ಕೊಂಡ್ರೆ ಒಂದು 3-4 ಗಂಟೆ ಅಲ್ಲಿಯೇ ಕುಳಿತುಕೊಂಡು ಈ ಕೆಲಸ ನಡೆಸ್ತಾರೆ. ಅದು ಆಗಿರ್ಬೋದು. ಇಂಥ ಎಲ್ಲ ತುಂಬ ಹೊತ್ತು ನಿಂತುಕೊಂಡು ಅಥವಾ ಕೂತ್ಕೊಂಡಾದಲ್ಲಿ ಸಹ ಈ ಒಂದು ಪರಿಸ್ಥಿತಿ ಕಾಣಬಹುದು. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಅಧಿಕ ಬೊಜ್ಜು ಅಥವಾ ನಾವು ಒಬೇಸಿಟಿ ಅಂತ ಹೇಳ್ತೇವೆ. ಈ ಅಧಿಕ ಬೊಜ್ಜು ಆಗುವಾಗ ಈ ಕಾಲಿನ ಮೇಲೆ ಇನ್ನಷ್ಟು ಭಾರ ಬೀಳ್ತದೆ. ಆದ್ದರಿಂದ ಇದು ಒಂದು ಕಾರಣ, ಒಂದು ಪೂರಕವಾಗಿ ಈ ವೆರಿಕೋಸ್ ವೇನ್ಸ್ ಕಾಣ್ಬೋದು. ಮತ್ತೊಂದು ಅನುವಂಶೀಯ. ಈಗ ಕುಟುಂಬದಲ್ಲಿ ಅಥವಾ ನಮ್ಮ ಹೆರಿಡಿಟಿ ಅಂತ ಹೇಳ್ತೇವೆ, ಈ ಒಂದು ಅನುವಂಶೀಯವಾಗಿ ಬರುವಂಥದ್ದು ಸಾಧಾರಣವಾಗಿ ಕಾಣಬರ್ತದೆ. ಈಗಾಗಲೇ ತಾವು ಇದಕ್ಕೆ ಪೂರಕವಾಗಿರುವಂಥ ಹಲವಾರು ಕಾರಣಗಳನ್ನು ಉಲ್ಲೇಖಿಸಿದ್ರಿ. ಅದ್ಭುತವಾಗಿರುವಂಥ ಒಂದು ವಿಚಾರಪೂರ್ಣವಾಗಿರುವಂಥ ಒಂದು ಮಾಹಿತಿಯನ್ನು ತಾವು ನಮ್ಮ ವೀಕ್ಷಕರ ಮುಂದೆ ತಾವು ಸಾದರಪಡಿಸಿದ್ರಿ. ಡಾಕ್ಟರ್, ಈಗ ಈ ವೆರಿಕೋಸ್ ವೇನ್ಸ್ ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಕಂಡು ಬರಬೇಕಾದ್ರೆ ಏನಾದರೂ ಒಂದು ಲಕ್ಷಣಗಳು ತೋರಲೇಬೇಕಲ್ವ? ಸೊ ಯಾವೆಲ್ಲ ಲಕ್ಷಣಗಳ ಮೂಲಕ ಈ ಸಮಸ್ಯೆ ಒಬ್ಬ ವ್ಯಕ್ತಿಯಲ್ಲಿ ಉಂಟಾಗಿದೆ ಎನ್ನುವಂಥ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ ಸಾಧ್ಯತೆ ಉಂಟು? ಈಗ ವೆರಿಕೋಸ್ ವೇನ್ಸ್ ಅಂತ ಹೇಳುವ ಕೂಡಲೇ ಅವರು ಎಲ್ಲರಿಗೂ ಗೊತ್ತಾಗ್ತದೆ, ಕಾಲಲ್ಲಿ ತೋರಿಸ್ತಾರೆ, ನೋಡಿ ನನಗೆ ವೆರಿಕೋಸ್ ವೇನ್ಸ್ ಉಂಟು ಅಂತ. ಎಲ್ಲ ಸಾಮಾನ್ಯ ಜನರಿಗೂ ಇದು ತಿಳಿಸುವಂಥ ಒಂದು ವಿಷಯ. ಈಗ ಈ ವೆರಿಕೋಸ್ ವೇನ್ಸಲ್ಲಿ ಸಹ ಮೊದಲನೇದಾಗಿ ಕೆಲವು ಹಂತಗಳಿವೆ. ಈಗ ಮೊದಲನೇದಾಗಿ ಕೆಲವೊಮ್ಮೆ ನಾವು ಒಂದು ಬಣ್ಣ ಬದಲಾಗೋದು ಕಾಣ್ತದೆ. ಅದೇ ನೀಲಿ ಬಣ್ಣ ಇರ್ಬೋದು ಅಥವಾ ಒಂದು ಸ್ವಲ್ಪ ನೇರಳೆ ಬಣ್ಣ, ಆ ಥರ ಒಂದು ಸಣ್ಣ ಈ ವೇನ್ಸ್ ಅಥವಾ ಈ ಸ್ಪೈಡರ್ ವೇನ್ಸ್ ಅಂತ ಹೇಳ್ತೇವೆ, ಸಣ್ಣ ಥರ ಒಂದು ಜೇಡನ ಇದರ ಬಲ್ಲೆ ಥರ ಒಂದು ಆಗಿರುವುದು ಕಾಣ್ತದೆ. ಅದು ಶುರು ಇರ್ತದೆ, ಅದರಲ್ಲಿ ಏನು ನೋವಿರುವುದಿಲ್ಲ. ಹಾಗೆ ಆ ಸ್ಟೇಜಲ್ಲಿ ಬರುವಾಗ ಅವರು ಯಾರು ಜಾಸ್ತಿ ಜಾಗ್ರತೆ ವಹಿಸುವುದಿಲ್ಲ, ಸ್ವಲ್ಪ ಹಾಗೆ ಬಿಡ್ತಾರೆ. ಮತ್ತು ಹಾಗೆ ಮುಂದಕ್ಕೆ ಹೋದರೆ ಈಗ ಕಂಟಿನ್ಯೂಸ್ಲಿ ಇಂಥ ಒಂದು ಪರಿಸ್ಥಿತಿ ಬಂದಾಗ ಏನಾಗ್ತದೆ ಅಂತ ಹೇಳಿದರೆ, ಈ ಮೆತ್ತಗೆ ಒಂದು ಸಂಜೆ ಆಗುವಾಗಲೇ ಈ ಕಾಲು ಸ್ವಲ್ಪ ಭಾರ ಆಗೋದು, ಸುಸ್ತಾಗುವುದು, ಸ್ವಲ್ಪ ನೋವು ಸಹ ಇರ್ತದೆ. ಮತ್ತೊಂದು ಈ ಮೀನಖಂಡದಲ್ಲಿ ಸಹ ಒಂದು ಭಾರ ಆಗುವಂಥದ್ದು, ಒಂದು ಒತ್ತಡ ಬೀಳುವಂಥ ಒಂದು ಪರಿಸ್ಥಿತಿ ಬರ್ತದೆ. ಆಮೇಲೆ ಹಾಗೆ ಕ್ರಮೇಣ ಜಾಸ್ತಿ ಆಗ್ತಾ ಹೋಗುವಾಗ ಈ ಕಾಲಿನ ಚರ್ಮದ ಬದಲಾವಣೆ ಕಾಣ್ಬರ್ತದೆ. ಚರ್ಮದಲ್ಲಿ ತುರಿಕೆ ಇರ್ಬೋದು, ಆ ಚರ್ಮದ ಅಲ್ಲಿಯೇ ಸಹ ಸ್ವಲ್ಪ ಈ ನಮ್ಮ ಆ್ಯಂಕಲ್ಸ್ನ ರೌಂಡ್ ಊತ ಕಾಣ್ಬೋದು. ಹಾಗೆ ಕಾಲಿನಲ್ಲಿ ಸಹ ಇಂಥ ಒಂದು ಬದಲಾವಣೆ ಕಾಣ್ಬರ್ತದೆ. ಹಾಗೆ ಬಿಟ್ಟರೆ ಇನ್ನು ಮುಂದಕ್ಕೆ ಹೋದ ಹಾಗೆ ಈ ವೇನ್ಸ್ಗಳು ತುಂಬ ದಪ್ಪಾಗಿ ಕಾಣ ಬರ್ತದೆ. ಮತ್ತು ಈ ನೀವು ಹೇಳಿದಾಗೆ ಬಳ್ಳಿ ಥರ ಅಥವಾ ಒಂದು ಉಬ್ಬು ಥರ ಹಾಗೆ ತುಂಬ ಈ ವೇನ್ಸ್ಗಳು ಕಾಲಲ್ಲಿ ಕಾಣ್ತದೆ. ಮತ್ತು ಮುಂದಕ್ಕೆ ಸಹ ಹೋದರೆ ಈ ಒಂದು ಫೈನಲ್ ಸ್ಟೇಜ್ ಅಂತ ಹೇಳ್ತೇವೆ, ಅಲ್ಲಿ ಒಂದು ಅಲ್ಸರ್ಸ್ಗಳು ಅಥವಾ ಈ ವೀನಸ್ ಅಲ್ಸರ್ಸ್ ಅಂತ ಹೇಳ್ತೇವೆ, ಈ ಗಾಯಗಳು ಆಗಿ
ಅಲ್ಲಿ ಒಂದು ವೀನಸ್ ಅಲ್ಸರ್ ಆಗಿ ಮಾರ್ಪಡ್ತದೆ. ಮತ್ತು ಮುಂದಕ್ಕೆ ಹೋದರೆ ಪುನಃ ಈ ಕಾಂಪ್ಲಿಕೇಟೆಡ್ ಪರಿಸ್ಥಿತಿ ಅಂದರೆ ಕ್ಲಾಟ್ ಆಗ್ಬೋದು. ಆ ಕ್ಲಾಟ್ಗಳು ಎಂಬೋಲೈ ಆಗಿ ಬೇರೆ ಕಡೆ ಹೃದಯದ ಬೇರೆ ಕಡೆ ಅಥವಾ ಹೃದಯದಲ್ಲಿ ಅಥವಾ ಬ್ರೈನಲ್ಲಿ ಹೀಗೆ ಹೋಗಿ ಸಿಕ್ಕಿಕೊಂಡು ಅಲ್ಲಿ ಆರೋಗ್ಯ ಸಮಸ್ಯೆಗಳು ಬರ್ಬೋದು. ಸೊ ಇಷ್ಟೆಲ್ಲ ರೀತಿಯಲ್ಲಿ ತಾವು ನಮಗೆ ಮಾಹಿತಿಯನ್ನು ನೀಡಿದ್ದೀರಿ. ನಮ್ಮೆಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಡಾಕ್ಟರ್, ಈಗ ಸಮಸ್ಯೆಗಳ ಕಾರಣಗಳು, ಲಕ್ಷಣಗಳು ಇವುಗಳನ್ನೆಲ್ಲ ತಾವು ಹೇಳಿದ್ರಿ. ಈ ಒಬ್ಬ ವ್ಯಕ್ತಿಯಲ್ಲಿ ಇಂಥ ಒಂದು ಸಮಸ್ಯೆ ಉಂಟಾದಾಗ ಯಾವ ರೀತಿಯ ಚಿಕಿತ್ಸೆಯಿಂದ ಅದನ್ನು ಸರಿಪಡಿಸಲಿಕ್ಕೆ ಸಾಧ್ಯತೆ ಉಂಟು? ಈಗ ಚಿಕಿತ್ಸೆ ಹೇಳುವ ಮೊದಲು ಅದನ್ನು ಹೇಗೆ ತಡೆಗಟ್ಟಬಹುದು ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಪಡ್ತೇನೆ. ಯಾಕೆಂತೇಳಿದರೆ ಮೊದಲು ನಾವು ಅದನ್ನು ಹೇಗೆ ತಡೆಗಟ್ಟಬಹುದು ಅಂತ ನೋಡಬೇಕು. ಯಾಕೆಂತೇಳಿದರೆ ಈಗ ವೆರಿಕೋಸ್ ನಾನು ಹೇಳಿದೆ, ಒಂದು ಸ್ಟೇಜ್ ಶುರುವಾಗುವಾಗ ಅಲ್ಲಿ ಒಂದು ಕಂದು ಕಲ್ಲರ್ ಅಥವಾ ಒಂದು ನೀಲಿ ಕಲ್ಲರ್ ಒಂದು ಬದಲಾವಣೆ ಆಗ್ತದೆ. ಆ ಸ್ಟೇಜಲ್ಲಿಯೇ ಈಗ ವೆರಿಕೋಸ್ ನಮಗೆ ಬರುವಂಥ ಚಾನ್ಸ್ ಇದೆ ಅಂತ ನಾವು ಅನಿಸ್ಬೇಕು. ಆ ಟೈಮಲ್ಲಿ ಒಂದು ವೇಳೆ ಒಂದು ವ್ಯಕ್ತಿ ದೀರ್ಘಕಾಲ ನಿಂತುಕೊಳ್ಳುವುದು ಅಥವಾ ದೀರ್ಘಕಾಲ ಕೂತುಕೊಂಡೇ ಇರುವುದು, ಆ ವ್ಯಕ್ತಿ ಸ್ವಲ್ಪ ಪಾಶ್ಚರ್ ಬದಲಾಯಿಸಬೇಕು. ಒಂದು ವೇಳೆ ನಿಂತುಕೊಂಡೇ ಕೆಲಸ ಮಾಡುವವರು ಮಧ್ಯದಲ್ಲಿ ಒಂದು ಕುಳಿತುಕೊಂಡ ಅಥವಾ ಆಚೆ ಈಚೆ ಹೋಗಿಯ ಅಂಥ ಒಂದು ರೀತಿಯ ಒಂದು ಎಕ್ಸಸೈಸ್ ಮಾಡಬೇಕು. ಈಗ ಜಾಸ್ತಿಯಾಗಿ ಈಗ ಬೆಂಚಿನ ಮೇಲೆ ಅಥವಾ ಚೇರ್ನ ಮೇಲೆ ಕುಳಿತುಕೊಂಡು ಕೆಲಸ ಮಾಡ್ತಾರೆ. ಈಗ ನಾನು ಹೇಳೋದಾದರೆ ಈ ಕುಳಿತುಕೊಂಡ ಕೆಲಸವು ಸಹ 1 ಗಂಟೆ ನಂತರ ಒಂದು ಎದ್ದೇಳಿ ಆಚೆ ಈಚೆ ಹೋಗುವಂಥ ಒಂದು ಕೆಲಸ ಮಾಡಿದರೆ ಇನ್ನೂ ಈ ವೆರಿಕೋಸ್ ವೇನ್ಸ್ ಬರುವಂಥ ತಡೆಗಟ್ಬೋದು. ಒಳ್ಳೆಯ ಪಾಶ್ಚರ್ ಏನಂತ ಹೇಳಿದರೆ ಕೆಳಗೆ ಕುಳಿತುಕೊಳ್ಳೋದು. ಈ ಕೆಳಗೆ ಕುಳಿತುಕೊಂಡ್ರೆ ಈಗ ಹಿಂದಿನ ಕಾಲದಲ್ಲಿ ಎಲ್ಲ ಊಟಕ್ಕೆಲ್ಲ ಕೆಳಗೆ ಕುಳಿತುಕೊಳ್ತಿದ್ರು. ಎಲ್ಲ ಕೆಲಸಗಳು ಸಾಧಾರಣವಾಗಿ ಕೆಳಗೆ ಕಾಲು ಸ್ಕ್ವಾಟ್ ಮಾಡಿ ಹೇಳ್ತೇವೆ, ನಮ್ಮ ಈ ಮಡಿಚಿ ಕುಳಿತುಕೊಳ್ಳೋದು, ಅವು ಒಂದು ಬೆಸ್ಟ್ ಒಂದು ಪೊಸಿಷನ್. ಆದ್ದರಿಂದ ಈ ಪಾಶ್ಚರ್, ಆದ್ದರಿಂದ ಹೀಗೆ ಮಾಡಿದರೆ ವೆರಿಕೋಸ್ ವೇನ್ಸೇ ಪ್ರಾಬ್ಲಮ್ ಬರೋದಿಲ್ಲ. ಆದರೂ ಸಹ ಎಲ್ಲ ಕೆಲಸಗಳನ್ನು ಇತ್ತೀಚೆಗೆ ಕೆಳಗೆ ಕೂತ್ಕೊಂಡು ಮಾಡಲಿಕ್ಕೆ ಆಗೋದಿಲ್ಲ, ಈ ಚೇರ್ಸ್ಗಳನ್ನು ಉಪಯೋಗಿಸಬೇಕಾಗ್ತದೆ. ಆದರೂ ಸಹ ನಾನು ಹೇಳೋದು ಮಧ್ಯ ಮಧ್ಯದಲ್ಲಿ ಒಂದು ಸ್ವಲ್ಪ ಆಚೆ ಈಚೆ ಓಡಾಡಿಯೋ ಅಥವಾ ಏನಾದರೂ ತಿರುಗಾಡಿಯೋ ಸ್ವಲ್ಪ ಎಕ್ಸಸೈಸ್ ಮಾಡಿ. ಒಂದು ಎಕ್ಸಸೈಸ್ ಏನು ಹೇಳ್ತೇನೆ ಅಂತ ಹೇಳಿದರೆ ಈ ತುದಿ ಕಾಲಲ್ಲಿ ನಡೆಯೋದು. ತುದಿ ಕಾಲಲ್ಲಿ ನಡೆದರೆ ಇದೊಂದು ಒಳ್ಳೆಯ ಎಕ್ಸಸೈಸ್. ಅದನ್ನು ಯಾರೆಲ್ಲ ಚೇರಲ್ಲಿ ಎಲ್ಲ ಕುಳಿತುಕೊಳ್ತಾರಲ್ಲ ಅವರಿಗೆಲ್ಲ ಹೇಳುವುದು, ಒಂದು ತುದಿ ಕಾಲಲ್ಲಿ ಸ್ವಲ್ಪ ಒಂದು ದಿವಸಕ್ಕೆ ನಡೆದು ಒಂದು ಅಭ್ಯಾಸ ಮಾಡಿ, ಅದು ಒಂದು. ಮತ್ತು ಜಾಸ್ತಿ ಬೊಜ್ಜು ಬರದ ಹಾಗೆ ನೋಡಬೇಕು. ನಾವು ಈಗ ಇದಕ್ಕೆ ನಾವು ಏನು ಮಾಡಬೇಕಂತೇಳಿದರೆ ಜಾಸ್ತಿಯಾಗಿ ಹೈ ಫೈಬರ್ ನಾರಿನ ಅಂಶ ಇರುವಂಥ ಒಂದು ತರಕಾರಿ ಅಥವಾ ಹಣ್ಣುಂಪಲುಗಳನ್ನು ಸೇವಿಸಬೇಕು. ಅದೇ ಅಲ್ಲ, ಸಾಲ್ಟ್ ಅಂದರೆ ಕಡಿಮೆ ಪ್ರಮಾಣದಲ್ಲಿ ಈ ಉಪ್ಪನ್ನು ಉಪಯೋಗಿಸಬೇಕು. ಆದ್ದರಿಂದ ಈ ಕಡಿಮೆ ಪ್ರಮಾಣದಲ್ಲಿ ಉಪ್ಪನ್ನು ಉಪಯೋಗಿಸೋದು ಮತ್ತು ಜಾಸ್ತಿ ನಾರು ಪದಾರ್ಥಗಳನ್ನು ಉಪಯೋಗಿಸೋದ್ರಿಂದ ಈ ಬೊಜ್ಜಿನ ಅಂಶ ಸಹ ಕಮ್ಮಿ ಆಗುತ್ತೆ. ಓಕೆ. ಅದೇ ಅಲ್ಲ, ನಾನು ಹೇಳಿದೆ ಶುರುವಾಗಿ ಒಂದು ಜೀವನ ಶೈಲಿ, ಅದನ್ನು ಸಹ ಒಂದು ಬದಲಾವಣೆ ತರಬೇಕು, ನಮ್ಮ ಸೇವಿಸುವಂಥ ಆಹಾರಗಳು. ಆದ್ದರಿಂದ ಈ ಒಂದು ಮುಖ್ಯವಾಗಿ ಈ ರೀತಿಯ ಮಾಡುವುದರಿಂದ ಖಂಡಿತವಾಗಿ ಈ ವೆರಿಕೋಸ್ ವೇನ್ಸ್ ಬರುವುದನ್ನು ತಡೆಗಟ್ಟಬಹುದು. ಸೊ ಅಂದರೆ ದೈನಂದಿನ ಚಟುವಟಿಕೆಗಳನ್ನು, ವ್ಯಾಯಾಮ ಮತ್ತಿತರ ಅನುಕೂಲಕರವಾಗಿರುವಂತಹ ಲಾಭದಾಯಕವಾಗಿರುವಂತಹ ಜೀವನ ಶೈಲಿಯನ್ನು ಉಪಯೋಗಿಸಿಕೊಂಡ್ರೆ ಖಂಡಿತವಾಗಿ ವೆರಿಕೋಸ್ ವೇನ್ಸ್ನ ಈ ಸಮಸ್ಯೆಯಿಂದ ಪರಿಹಾರ ಪಡೀಲಿಕ್ಕೆ ನಮಗೆ ಸಾಧ್ಯ ಇದೆ ಅಂತ ತಾವು ಹೇಳಿದ್ರಿ. ಈಗ ಪುನಃ ನಾನು ಬರ್ತಾ ಇದ್ದೇನೆ. ಈಗ ಈ ಪರೀಕ್ಷೆಗಳು, ಯಾವೆಲ್ಲ ಪರೀಕ್ಷೆಗಳ ಮೂಲಕ ಒಬ್ಬ ವ್ಯಕ್ತಿಯಲ್ಲಿ ಇಂತಹ ಸಮಸ್ಯೆ ಇದೆ ಅಂತ ನಮ್ಗೆ ಕಂಡುಹಿಡಿಲಿಕ್ಕಾಗುತ್ತೆ? ಈಗ ಒಂದು ವ್ಯಕ್ತಿ ಒಂದು ವೈದ್ಯರ ಹತ್ರ ಬರುವಾಗ ಈ ಸಮಸ್ಯೆ ಇಟ್ಕೊಂಡೇ ಬರ್ತಾರೆ, ಈ ವೆರಿಕೋಸ್ ವೇನ್ಸ್ ಅಂತಲೇ. ಇದೇ ನಮಗೆ ಆ್ಯಕ್ಚುಲಿ ಮುಂದಕ್ಕೆ ಏನು ಪರೀಕ್ಷೆಗಳು ಬೇಕಾಗಿಲ್ಲ, ಇದನ್ನು ನೋಡುವಾಗಲೇ ಗೊತ್ತಾಗ್ತದೆ. ಆದ್ದರಿಂದ ದೊಡ್ಡ ದೊಡ್ಡ ಪರೀಕ್ಷೆಗಳು ಮಾಡಲಿಕ್ಕೆ ಹೋಗೋದು ಅಗತ್ಯವಿಲ್ಲ. ಈಗ ಒಂದು ಸಾಧಾರಣವಾಗಿ ಮಾಡುವಂಥ ಒಂದು ಪರೀಕ್ಷೆ, ಈಗ ಡಾಪ್ಲರ್ ಅಲ್ಟ್ರಾಸೌಂಡ್ ಅಂತ ಹೇಳ್ತೇವೆ. ಅದರಲ್ಲಿ ಆ ವಾಲ್ವ್ಸ್ ಇನ್ಕಂಪಿಟೆಂಟಾ ಅಥವಾ ಅಂದರೆ ವಾಲ್ವ್ಸ್ನ ಸ್ಥಿತಿ ಹೇಗೆ ಅಂತ ನೋಡ್ತೇವೆ, ಅಥವಾ ಮೈಲ್ಡ್ ಇರುವುದಾ, ಮಾಡ್ರೇಟಾ ಅಥವಾ ಸಿವಿಯರ್ ರೀತಿಯಲ್ಲಿ ಇದೆಯಾ, ಅದು ನೋಡಲಿಕ್ಕೆ ಮಾತ್ರ.
ಇದು ಬಿಟ್ಟು ಬೇರೆ ಯಾವ ರೀತಿಯಲ್ಲಿ ಸಹ ಮತ್ತು ಆಂಜಿಯೋಗ್ರಾಮ್ ಎಲ್ಲ ಉಂಟು. ಆದರೂ ಸಹ ಈ ಡಾಪ್ಲರ್ ಅಲ್ಟ್ರಾಸೌಂಡ್ ಒಂದು ಸಾಮಾನ್ಯವಾಗಿ ಮಾಡುವಂಥ ಒಂದು ಪರೀಕ್ಷೆ. ಅದು ಬಿಟ್ಟು ಯಾವ ಬೇರೆ ಪರೀಕ್ಷೆಗಳು ಅಗತ್ಯವಿಲ್ಲ. ಡಾಕ್ಟರ್, ಈಗ ಈ ವೆರಿಕೋಸ್ ವೇನ್ಸ್ಗಳ ಬಗ್ಗೆ ಸವಿಸ್ತಾರವಾಗಿರುವಂಥ ಮಾಹಿತಿಯನ್ನು ತಾವು ಕೊಟ್ಟಿದ್ದೀರಿ. ಕಾರಣಗಳ ಬಗ್ಗೆ ತಾವು ಹೇಳಿದಿರಿ, ತಡೆಗಟ್ಟುವ ವಿಧಾನಗಳು ಹಾಗೂ ಎಲ್ಲ ರೀತಿಯ ಮುಂಜಾಗ್ರತೆ ಕ್ರಮಗಳ ಬಗ್ಗೆ ಕೂಡ ತಾವು ಹೇಳಿದಿರಿ. ಈಗ ಯಾವ ರೀತಿಯ ಚಿಕಿತ್ಸೆ ಇದಕ್ಕೆ ಲಭ್ಯವಿದೆ? ಯಾಕಂದರೆ ತಾವು ಕೂಡ ಓರ್ವ ಹೋಮಿಯೋ ವೈದ್ಯೆಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಿ. ತಮ್ಮ ಹೋಮಿಯೋ ವೈದ್ಯ ವಿಜ್ಞಾನದಲ್ಲಿ ಈ ಒಂದು ಸಮಸ್ಯೆಗೆ ಯಾವ ಚಿಕಿತ್ಸೆಯನ್ನು ಮಾಡಿ ಇದನ್ನು ಸರಿಪಡಿಸಲಿಕ್ಕೆ ಸಾಧ್ಯತೆ ಇದೆ? ಈಗ ನಾನು ಹೋಮಿಯೋಪತಿ ಚಿಕಿತ್ಸೆ ಹೇಳುವ ಮೊದಲು ನಾನು ಈಗಾಗಲೇ ಹೇಳಿದ್ದೇನೆ, ಇದನ್ನು ಹೇಗೆ ತಡೆಗಟ್ಟಬಹುದು. ಯಾಕೆಂತೇಳಿದರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಪ್ರತಿಯೊಂದು ಸಲ ನಾನು ಹೇಳುವುದು, ಯಾವಾಗ ನಾವು ಒಂದು ಸ್ಟೇಜ್ 1 ಇರುವಾಗಲೇ ನಾನು ಹೇಳಿದೆ, ಶುರುವಿಗೆ ಒಂದು ಬಣ್ಣ ಆ ಟೈಮಲ್ಲಿಯೇ ನಾವು ಒಂದು ವೇಳೆ ವೈದ್ಯರಲ್ಲಿ ಬಂದರೆ ಖಂಡಿತವಾಗಿಯೂ ಈ ಒಂದು ಸಮಸ್ಯೆಯನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದು. ಮತ್ತು ಕೊನೆಗೆ ಎಲ್ಲ ಈ ವೇನ್ಸ್ಗಳು ಉಬ್ಬಿಕೊಂಡು ಎಲ್ಲ ಸ್ಟೇಜಲ್ಲಿ ಇರುವಾಗ ಬಂದರೆ ಬಹಳಷ್ಟು ಕಷ್ಟ. ಅದರಿಂದ ಪ್ರತಿಯೊಬ್ಬರಲ್ಲಿಯೂ ನಾನು ಹೇಳುವುದೇನಂತೇಳಿದರೆ, ಇಂಥ ಒಂದು ನಮ್ಮ ಈ ಕಾಲುಗಳನ್ನು ನಾವು ಯಾವಾಗಲೂ ವೀಕ್ಷಿಸ್ತಾ ಇರಬೇಕು. ಏನು ನಮ್ಮ ದೇಹದಲ್ಲಿ ಹೆಚ್ಚು ಕಮ್ಮಿ ಆಗ್ತದೆ ಅದನ್ನು ನಾವು ಒಂದು ಅವೇರ್ ಇರಬೇಕು. ನಮಗೆ ಗೊತ್ತಾಗಬೇಕು ಏನು ಹೆಚ್ಚು ಕಮ್ಮಿ ಉಂಟು. ಅದನ್ನು ನಾವು ನೋಡ್ತೇವೆ, ನಮ್ಮ ಕಾಲಲ್ಲಿ ಸ್ವಲ್ಪ ಭಾರ ಆಗ್ತದೆ, ಸ್ವಲ್ಪ ಒತ್ತಡ ಆಗ್ತದೆ, ಏನಾದರೂ ಒಂದು ಸಮಸ್ಯೆ ಇದೆ ಅಂತ ಗೊತ್ತಾಗ್ತದೆ. ಅದೇ ಅಲ್ಲ, ಕೆಲವೊಮ್ಮೆ ಕೆಲವರಿಗೆ ರಾತ್ರಿ ಇರ್ಬೋದು, ಹಗಲಲ್ಲಿ ಇರ್ಬೋದು, ಕ್ರ್ಯಾಂಪ್ಸ್ ಬರ್ತದೆ. ಈ ಮೀನಖಂಡಗಳಲ್ಲಿ ಹಿಡಿತ ಅಂತ ಹೇಳ್ತೇವೆ, ಅಂಥದ್ದು ಬರ್ತದೆ. ಅದೆಲ್ಲ ಆಗುವಾಗ ಗೊತ್ತಾಗ್ತದೆ ಈ ಒಂದು ಕಾಲಿನಲ್ಲಿ ಏನಾದರೂ ಒಂದು ಸಮಸ್ಯೆ ಇದೆ. ಆಮೇಲೆ ಸ್ವಲ್ಪ ಜಾಸ್ತಿಯಾಗಿ ಒಬ್ಸರ್ವ್ ಮಾಡಿದರೆ ಕಾಲಿನಲ್ಲಿ ಒಂದು ನೀಲಿ ಬಣ್ಣದ ಈ ವೇನ್ಸ್ಗಳು ನಮಗೆ ಕಾಣಬರ್ತದೆ. ಆ ಹೊತ್ತಲ್ಲಿ ನಾವು ವೈದ್ಯರಲ್ಲಿ ಹೋದರೆ ಖಂಡಿತ ಒಳ್ಳೆಯ ಚಿಕಿತ್ಸೆ ಇದೆ. ಮತ್ತು ಹೋಮಿಯೋಪತಿಯಲ್ಲಿ ಅಂತೂ ಈ ವೆರಿಕೋಸ್ ವೇನ್ಸ್ಗಳೇ ಉತ್ತಮವಾದ ಚಿಕಿತ್ಸೆ ಇದೆ. ಆದ್ದರಿಂದ ಈ ಸ್ಟೇಜಲ್ಲಿ ಒಂದು ವ್ಯಕ್ತಿ ಬಂದರೆ ಖಂಡಿತವಾಗಿ ಈ ಉತ್ತಮ ಚಿಕಿತ್ಸೆ ಸಿಗ್ತದೆ. ಅದೇ ಅಲ್ಲದೆ ಈ ಒಂದು ಸಮಸ್ಯೆ ಸಂಪೂರ್ಣವಾಗಿ ಪರಿಹಾರ ಸಿಗ್ತದೆ. ಆದ್ದರಿಂದ ಒಂದು ಈ ವ್ಯಕ್ತಿ ಈಗ ಇನಿಷಿಯಲ್ ಸ್ಟೇಜಲ್ಲಿ ಬಂದರೆ, ಈಗ ಒಂದು ವೇಳೆ ಈ ಜಾಸ್ತಿ ಟಾರ್ಚುವಸ್ ಸ್ಥಿತಿಯಲ್ಲಿ ಬಂದಾಗ ಪುನಃ ಏನಾಗ್ತದೆ ಅಂತ ಹೇಳಿದರೆ, ಆ ಒಂದು ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ನಾವು ಮೊದಲಿನ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೂ ಮುಂದೆ ಇನ್ನೂ ಜಾಸ್ತಿ ಆಗದಂತೆ ತಡೆಗಟ್ಟಬಹುದು. ಅದು ಮದ್ದಿನ ಮುಖಾಂತರ ಮತ್ತು ನಾನು ಆಗ ಈಗಲೇ ಹೇಳಿದಂಥವು ಕೆಲವು ತಡೆಗಟ್ಟುವ ವಿಧಾನಗಳು, ಎಕ್ಸಸೈಸ್ ಹೇಳಿದೆ, ಅಂಥದ್ದೆಲ್ಲ ಮಾಡುವುದರಿಂದ ಜಾಸ್ತಿಯಾಗಿ ಜಾಸ್ತಿ ಹೊತ್ತು ಕುಳಿತುಕೊಳ್ಳುವುದನ್ನು ತಡೆಗಟ್ಟುವುದರಿಂದ ಈ ಒಂದು ಮುಂದೆ ಇನ್ನೂ ಜಾಸ್ತಿ ಆಗುವ ಸಮಸ್ಯೆಯನ್ನು ಕಡಿಮೆ ಮಾಡ್ಬೋದು. ಮತ್ತು ಒಂದು ವೇಳೆ ಈ ವೀನಸ್ ಅಲ್ಸರ್ಸ್ ಅಥವಾ ಈ ಗಾಯಗಳಲ್ಲಾದರೆ ಇದನ್ನು ಸಹ ಹೋಮಿಯೋಪತಿಯಿಂದ ಅದನ್ನು ಶುಚಿ ಮಾಡಿ ಅಲ್ಸರ್ಸ್ಗಳನ್ನು ಟ್ರೀಟ್ ಮಾಡ್ಬೋದು. ಹಾಗೂ ಈ ಒಟ್ಟಿಗೆ ಮೆಡಿಸಿನ್ ಸಹ ಒಟ್ಟಿಗೆ ಈ ಔಷಧಗಳನ್ನು ಸಹ ಹೋಮಿಯೋಪತಿ ಔಷಧ ತಗೊಂಡುವುದರಿಂದ ಇದು ಈ ಗಾಯಗಳು ಸಹ ಗುಣವಾಗ್ತವೆ ಮತ್ತು ಮುಂದೆ ಇಂಥ ಒಂದು ಪರಿಸ್ಥಿತಿ ಬರದಾಗಿಯೂ ಆಗ್ತದೆ. ವೆರಿಕೋಸ್ ವೇನ್ಸ್ ಅಂತ ಹೇಳಿದ್ರೆ ಏನು, ಅದರ ಬಗ್ಗೆ ಸಂಪೂರ್ಣವಾಗಿರುವಂತಹ ನಿಖರವಾಗಿರುವಂತಹ ಹಾಗೂ ಉಪಯೋಗಕಾರಿಯಾಗಿರುವಂತಹ ಮಾಹಿತಿಯನ್ನು ನಮ್ಮ ವೀಕ್ಷಕರೊಂದಿಗೆ ತಾವು ಹಂಚಿಕೊಂಡಿದ್ದೀರಿ. ಈಗ ನಾವು ಈ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಇದುವರೆಗೆ ನಾವು ಡಿಸ್ಕಸ್ ಮಾಡಿರುವಂತಹ ಎಲ್ಲ ವಿಷಯಗಳನ್ನು ಜೊತೆ ಸೇರಿಸಿ ಈ ಒಂದು ಸಮಸ್ಯೆ ಯಾವ ರೀತಿಯಲ್ಲಿ ನಾವು ಎದುರಿಸಬಹುದು, ಇದರ ಬಗ್ಗೆ ನಮ್ಮೆಲ್ಲ ವೀಕ್ಷಕರಿಗೆ ಒಂದು ಸಂದೇಶವನ್ನು ತಾವು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೆ. ಈಗ ಸಾಮಾನ್ಯವಾಗಿ ಕಂಡುಬರುವಂತಹ ಈ ವೆರಿಕೋಸ್ ವೇನ್ಸ್ಗಳು ಇಂಥ ಒಂದು ಪರಿಸ್ಥಿತಿ ಬಂದಾಗ ಹೆದರದೆ, ಇದಕ್ಕೆ ಸಹ ಒಂದು ಪರಿಹಾರ ಇದೆ ಮತ್ತು ಹೋಮಿಯೋಪತಿಯಲ್ಲಿ ಅತ್ಯುತ್ತಮ ಔಷಧಿಗಳು ಇವೆ. ಆದ್ದರಿಂದ ಇಂತಹ ಸಮಸ್ಯೆ ಇದ್ದವರು ಖಂಡಿತವಾಗಿ ನಿಮ್ಮ ಹೋಮಿಯೋಪತಿ ವೈದ್ಯರ ಹತ್ರ ಹೋಗಿ, ಇದಕ್ಕೆ ಒಂದು ಸೂಕ್ತ ಪರಿಹಾರ ನಿಮಗೆ ಸಿಗ್ತದೆ. ಅದೇ ಅಲ್ಲ, ಕೆಲವು ನಾನು ತಡೆಗಟ್ಟುವುದು ಹೇಗೆ ಅಥವಾ ಈ ಎಕ್ಸಸೈಸ್ ವ್ಯಾಯಾಮಗಳು ಮಾಡುವುದು ಮತ್ತು ಇನ್ನು ಕೆಲವು ವಿಷಯ ಏನಂತೇಳಿದರೆ, ಕೆಲವೊಮ್ಮೆ ಈ ಮಹಿಳೆಯರು ಹೈ ಹೀಲ್ಸ್ ಆಗಿ ಇರ್ತಾರೆ. ಅಂಥ ಒಂದು ಹೈ ಹೀಲ್ಸ್
ಗಳು ಅಥವಾ ಹೀಲ್ಸನ್ನು ಉಪಯೋಗಿಸದೆ ಮತ್ತೊಂದು ಟೈಟ್ ಕ್ಲೋದಿಂಗ್ ಅಥವಾ ಈ ಮೈಗೆ ಅಂಟಿಕೊಂಡಿರುವಂತಹ ವಸ್ತ್ರ ಇಂತಹ ಒಂದು ವಸ್ತ್ರಗಳನ್ನು ಧರಿಸದೆ ಇಂಥ ಕೆಲವು ವಿಷಯಗಳು ಮನಸ್ಸಲ್ಲಿಟ್ಕೊಂಡು ಮತ್ತು ಇಂಥ ಪರಿಸ್ಥಿತಿ ಬಂದಾಗ ಈ ನೋವುಗಳು ಏನಾದರೂ ಇದ್ದರೆ ನಮ್ಮ ವೈದ್ಯರಲ್ಲಿ ಹೋಗಿ ಈ ವಿಷಯಗಳನ್ನು ಹೇಳಿ ಅದರಿಂದ ವೈದ್ಯರು ಪರೀಕ್ಷೆ ಮಾಡ್ತಾರೆ, ಅದಕ್ಕೆ ಸೂಕ್ತ ಔಷಧಿಯು ಸಿಗ್ತದೆ. ಅದರಿಂದ ಹೆದರುವಂತಹ ವಿಷಯ ಅಲ್ಲ, ಅದನ್ನು ತಡೆಗಟ್ಟುವುದು ಮುಖ್ಯ. ಆದ್ದರಿಂದ ಹೇಗೆ ಈ ಮಾಹಿತಿ ನಿಮಗೆ ಸಿಗ್ತದಾ, ಇದರಿಂದ ನೀವೇ ಅಲ್ಲ ಇನ್ನೊಬ್ಬರನ್ನಿಗೂ ಈ ಮಾಹಿತಿಯನ್ನು ನೀಡಿ, ಆಗ ಇನ್ನೊಬ್ಬರಲ್ಲಿಯೂ ಈ ವೆರಿಕೋಸ್ ವೇನ್ಸ್ಗಳ ಸಮಸ್ಯೆಗೆ ಒಂದು ಪರಿಹಾರ ಹಾಗೂ ಬರದೆ ಹಾಗೆ ಒಂದು ತಡೆಗಟ್ಟುವ ವಿಧಾನ ಇದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷವಾಗ್ತದೆ. ಧನ್ಯವಾದಗಳು ಡಾಕ್ಟರ್. ಈ ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮದಲ್ಲಿ ತಮ್ಮ ಅಮೂಲ್ಯ ಸಮಯವನ್ನು ನಮ್ಮೊಂದಿಗೆ ಹಾಗೂ ನಮ್ಮ ವೀಕ್ಷಕರೊಂದಿಗೆ ತಾವು ವ್ಯಯಿಸಿದ್ದೀರಿ. ಇದಕ್ಕಾಗಿ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ದಿವ್ಯವಾಣಿ ಲೈವ್ ಚಾನಲ್ನ ಸಿಬ್ಬಂದಿ ವರ್ಗದ ಪರವಾಗಿ ತಮಗೆ ಅನಂತಾನಂತ ಧನ್ಯವಾದಗಳನ್ನು ನಾನು ಸಮರ್ಪಿಸುತ್ತೇನೆ. ಹಾಗೂ ಮಗದೊಮ್ಮೆ ನಾಳೆ ಸಂಭ್ರಮಿಸಲಿರುವಂತಹ ವಿಶ್ವ ವೈದ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ, ವೈದ್ಯರಾಗಿ ತಾವು ನೀಡುತ್ತಿರುವಂಥ ಸೇವೆ ಮಾನವ ಕುಲಕ್ಕೆ ಅತ್ಯಮೂಲ್ಯವಾಗಿರುವಂಥ ಸೇವೆ. ಎಲ್ಲ ವೈದ್ಯರಿಗೂ ಕೂಡ ದೇವರು ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ. ಹಾಗೂ ಅವರ ಈ ಸೇವೆಯ ನಿರಂತರ ಕೈಂಕರ್ಯದಲ್ಲಿ, ನಿರಂತರ ಸೇವಾ ಪಥದಲ್ಲಿ ದೇವರು ಅವರನ್ನು ಸುರಕ್ಷಿತವಾಗಿ ಮುಂದರಿಸಿಕೊಂಡು ಹೋಗಲಿ. ಹಾಗೂ ಎಲ್ಲರಿಗೂ ಆದರ್ಶಪ್ರಾಯರಾಗಿರುವಂತಹ ಒಂದು ಸಮಾಜ ನಿರ್ಮಾಣದಲ್ಲಿಯೂ ಕೂಡ ವೈದ್ಯರ ಪಾತ್ರ ಹಿರಿದಾಗಿದೆ. ಅವರಿಗೆ ಉತ್ತರೋತ್ತರ ಅಭಿವೃದ್ಧಿ ಉಂಟಾಗಲಿ ಅಂತ ಹಾರೈಸುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ನಾವು ಈಗ ಇಲ್ಲಿ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ನಮಗೆ ಒಂದು ಈ ಉತ್ತೇಜನೆ ಮತ್ತು ಪ್ರೇರಣೆ ನೀವು ನೀಡಿದ್ದಕ್ಕೆ ಮತ್ತು ಎಲ್ಲರ ಈ ಪ್ರಪಂಚಾದ್ಯಂತ ಇರುವ ಎಲ್ಲ ವೈದ್ಯರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಯಾಕೆಂತೇಳಿದರೆ ಈ ಒಂದು ಆರೋಗ್ಯ ದರ್ಶಿನಿ ಈ ಕಾರ್ಯಕ್ರಮವನ್ನು ನೀವು ಇಲ್ಲಿ ಶುರು ಮಾಡಿ ಎಲ್ಲ ಜನರಿಗೆ ಒಳ್ಳೆಯ ಆರೋಗ್ಯ ಸಿಗುವಂಥ ಒಂದು ಉದ್ದೇಶವನ್ನು ಇಟ್ಟು ಈ ಕಾರ್ಯಕ್ರಮಗಳು ಪ್ರತಿ ತಿಂಗಳಿಗೆ ನೀವು ಮಾಡ್ತಾ ಇದ್ದೀರಿ. ಅದನ್ನು ನಿಮಗೂ ಧನ್ಯವಾದಗಳು ಡಾಕ್ಟರ್. ಆತ್ಮೀಯ ವೀಕ್ಷಕರೇ, ಚಿಕ್ಕ ಚೊಕ್ಕ ಸುಂದರವಾಗಿರುವಂಥ ಮಾಹಿತಿಪೂರ್ಣ ಕಾರ್ಯಕ್ರಮ ವೆರಿಕೋಸ್ ವೇನ್ಸ್ ಎನ್ನುವಂಥ ಈ ಕಾರ್ಯಕ್ರಮವನ್ನು ತಾವು ಈಗ ವೀಕ್ಷಿಸಿದ್ದೀರಿ. ಅದ್ಭುತವಾಗಿರುವಂಥ ಮಾಹಿತಿಯನ್ನು ಡಾಕ್ಟರ್ ಮೇಬಲ್ ಕ್ಲಾರಾ ಡಿಮೆಲ್ಲರ್ ಅವರು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ. ಈ ಮಾಹಿತಿಯನ್ನು ತಾವು ನಿಮ್ಮ ಬಂಧು ಮಿತ್ರರೊಡನೆ ಹಾಗೂ ಎಲ್ಲರೊಂದಿಗೂ ಕೂಡ ಶೇರ್ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಮುಂದಿನ ಕಾರ್ಯಕ್ರಮ ಆರಂಭಗೊಳ್ಳುವ ತನಕ ನಿಮ್ಮ ಬಾಂಧವ್ಯ ಇದೇ ರೀತಿಯಲ್ಲಿರಲಿ. ನಾನು ವಿನೋದ್ ಗಂಗೊಳ್ಳಿ, ದಿವ್ಯವಾಣಿ ಲೈವ್ ಬಳಗದ ಪರವಾಗಿ ತಮಗೆಲ್ಲರಿಗೂ ಹಾರ್ದಿಕ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.